ಬಂಟ್ವಾಳ ತಾಲೂಕಿನ ಸುರಿಕುಮೇರು ಸೈಂಟ್ ಜೋಸೆಫ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಆಚರಣೆ, ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಚರ್ಚ್ ಆವರಣದಲ್ಲಿ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಿಂದ ನಿರ್ಮಿಸಲಾದ ಹೈಮಾಸ್ಟ್ ದೀಪದ ಉದ್ಘಾಟನಾ ಸಮಾರಂಭ ನಡೆಯಿತು. ಹೈಮಾಸ್ಟ್ ದೀಪವನ್ನು ಉದ್ಘಾಟಿಸಿ ಮಾತನಾಡಿದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಗುಳಿಪಾಡಿ ಅವರು, ಸಮಾಜದಲ್ಲಿ ಶಾಂತಿ ಸಾಮರಸ್ಯವನ್ನ ಕಾಯ್ದುಕೊಳ್ಳುವ ಮೂಲಕ ಕ್ಷೇತ್ರವನ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ಸರ್ವರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಜಗತ್ತಿಗೆ ಶಾಂತಿಯನ್ನು ಸಾರಿದಂತ ಭಗವಾನ್ ಯೇಸು ಕ್ರಿಸ್ತರ ಜನ್ಮದಿನದ ಈ ಸಂತೋಷ ಸಂದರ್ಭದಲ್ಲಿ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಈ ಭಾಗದ ಜನರಿಗೆ, ಒಬ್ಬ ಶಾಸಕನಾಗಿ ಈ ಭಾಗದ ಜನರಿಗೆ ಹೇಳುವುದೇನೆಂದರೆ, ಸಮಸ್ತರು ನಾವು ಶಾಂತಿಗೋಸ್ಕರ ನಾವೆಲ್ಲರೂ ಅವರ ಸಂದೇಶದಂತೆ ಶಾಂತಿಗೋಸ್ಕರ ನಾವು ಹೋರಾಡುವ ಅಥವಾ ಶಾಂತಿಯಿಂದ ಈ ಒಂದು ಪ್ರದೇಶವನ್ನು ಕಾಪಾಡುವ ಅಂತ ಹೇಳಲಿಕ್ಕೆ ಇಚ್ಛೆ ಪಡುತ್ತಾ ಸಮಸ್ತರಿಗೆ ಶುಭವನ್ನು ಹಾರೈಸುತ್ತಾ ಮಾತು ಮುಗಿಸುತ್ತಿದ್ದೇನೆ. ಮಾಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಮತಾ ಗಟ್ಟಿ ನಾಮಫಲಕ ಅನಾವರಣಗೊಳಿಸಿದ್ರು. ಚರ್ಚಿನ ಶತಮಾನೋತ್ತರ ಬೆಳ್ಳಿ ಹಬ್ಬದ ಅಂಗವಾಗಿ ನಿರ್ಮಿಸಲಾದ ರಂಗವೇದಿಕೆಯನ್ನ ಸಿಸ್ಟರ್ ನ್ಯಾನ್ಸಿ ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ಶಾಸಕ ರಾಜೇಶ್ ನಾಯ್ಗುಳಿಪಾಡಿ ಗೊತ್ತು ಅವರನ್ನ ಸೂರಿಕುಮೇರು ಚರ್ಚಿನ ಪಾಲನಾ ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು. ಬಳಿಕ ನಡೆದ ಕ್ರಿಸ್ಮಸ್ ಸಂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬಂತು. ಕ್ರಿಸ್ಮಸ್ ಸಂದೇಶ ನೀಡಿದ ಸೂರಿಕುಮೇರು ಚರ್ಚಿನ ಧರ್ಮಗುರು ವಂದನೀಯ ಫಾದರ್ ಗ್ರೆಗರಿ ಪಿರೇರಾ ಅವರು, ಭಕ್ತಿ ಮತ್ತು ಶಿಸ್ತು ಜೊತೆಯಾಗಿದ್ರೆ ಸಾಧನೆ ಸಾಧ್ಯವಾಗುತ್ತದೆ ಎಂಬುದಕ್ಕೆ ನಮ್ಮ ಚರ್ಚ್ ವ್ಯಾಪ್ತಿಯ ಕ್ರೈಸ್ತ ಪ್ರಜೆಗಳೇ ಸಾಕ್ಷಿಯಾಗಿದ್ದಾರೆ ಎಂದರು. विविध कार्यक्रम केली आणि या सुविधा कार्यक्रम आमची बहु अपूर्व आणि सबुरलेती असतात. सगळं संसारच हाका सक्सेस जावन आसा. आमकां आयले गेल्ले सगळी ह्या जाग जावन दी आनी कोणी आयलेली जावन दी, आमकां आमी केल्ले तसले ते बरेपण प्रगती आमकां सांगतात. विशेष जावन आध्यात्मीक क्षेत्रांत आमचे भक्तीपण आमी जे कितें आत्मीक अभ्यासांत आसा ताचे विशयान सांगतात. शिस्त भक्त ह्या विशयान सांगता आसतना आमची अभिवृद्धी जाल्ली आमकां सांगतात. हे खंडे जावन आमकां होगळिकेचे आनी संतोषाचे. आनी ह्या वेळार घडयेन आमकां इतली नांवां आयल्यांत आमकां कुमक करूंक धन्यदेवाक. ಇದೇ ಸಂದರ್ಭದಲ್ಲಿ ಚರ್ಚಿನ ಪಾಲನಾ ಸಮಿತಿಯಲ್ಲಿ 2 ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಚರ್ಚಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ರೋಷನ್ ಬೋನಿಪಸ್ ಮಾರ್ಟಿಸ್ ಅವರನ್ನು ಸನ್ಮಾನಿಸಲಾಯಿತು. ಐಸಿವೈಎಂನ ಸೂರಿಕುಮೇರು ಘಟಕದ ವತಿಯಿಂದ ಕ್ರಿಸ್ಮಸ್ ಅಂಗವಾಗಿ ಏರ್ಪಡಿಸಲಾದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಅನಿತಾ ರೋಷನ್ ಮಾರ್ಟಿಸ್ ನಿರ್ದೇಶನದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಜೊತೆಗೆ ಸಾಂತಾಕ್ಲಾಸ್ ನೃತ್ಯ ಹಾಗೂ ವಿವಿಧ ಮನೋರಂಜನಾ ನೃತ್ಯಗಳು, ಆಟಗಳನ್ನು ಆಯೋಜಿಸಲಾಗಿತ್ತು. ಕ್ರಿಸ್ಮಸ್ ಪ್ರಯುಕ್ತ ಚರ್ಚನ್ನ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿತ್ತು. ಸಮೀಪದಲ್ಲಿ ನಿರ್ಮಿಸಲಾದ ಗೋದಲೆ ಸಾರ್ವಜನಿಕರ ಗಮನ ಸೆಳೆಯಿತು. ಈ ಸಂದರ್ಭ ಧರ್ಮಗುರುಗಳಾದ ಫಾದರ್ ವಿಕ್ಟರ್ ಡಯಾಸ್, ಫಾದರ್ ಜಯಕುಮಾರ್, ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ರೋಷನ್ ಬೋನಿಪಸ್ ಮಾರ್ಟಿಸ್, ಕಾರ್ಯದರ್ಶಿ ಪ್ರೀತಿ ಪಿರೇರಾ, ವಿದ್ಯುತ್ ಗುತ್ತಿಗೆದಾರ ಬಾಲಕೃಷ್ಣ ಸರ್ಕಳ ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, V4 News 24/7 ವಿಟ್ಲ.